ಸ್ನೇಹಿತರೆ, ಯುವ ಸ್ಪಂದನದ ವಿಶೇಷವಾಗಿರ್ತಕ್ಕಂಥ ಅಧ್ಯಾಯಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ಪ್ರಖರ ಚಿಂತಕರು, ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂಥ ಪಿ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಯೂತ್ ಫಾರ್ ನೇಷನ್ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರನ್ನು ಮತ್ತೆ ಮಾತಾಡಿಸೋದು ನಮ್ಮ ಭಾಗ್ಯ ಅಂತ ಭಾವಿಸ್ಕೊಳ್ತೇನೆ. ಸರ್, ನೀವು ಪ್ರಾಕ್ಸಿ ವಾರ್ ಅಂತ ಹೇಳಿದರೆ, ಭಯೋತ್ಪಾದನೆ ಒಂದು ಪ್ರಾಕ್ಸಿ ವಾರ್ ಅಂತ ಹೇಳಿ, ಸರ್ ವಿಚಾರ ಮುಂದುವರಿಸಿ ಸರ್. ನಮ್ಮ ದೇಶವನ್ನು ಹೇಗಾದರೂ ಮುಗಿಸ್ಬೇಕು ಅಂತ ಹೇಳಿ ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ದುಷ್ಕರ್ಮಿಗಳು ಯತ್ನ ನಡೆಸ್ತಾ ಇದ್ದಾರೆ. ಈ ಯತ್ನದಲ್ಲಿ ಯಶಸ್ಸಾಗಿಲ್ಲ. ಈಗಂತೂ 47ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣವೇ ಪಾಕಿಸ್ತಾನದವರು ನಮಗೆ ಹಲ್ಲೆ ಮಾಡಿದರು. ಒಂದು ಅಂಶ ಕಾಶ್ಮೀರ ವಶಪಡಿಸಿಕೊಂಡ್ರು. ಪುನಃ ಯುದ್ಧ ಆಯಿತು, ಚೀನಾ ಯುದ್ಧ ಆಯಿತು. 71ನೇ ಇಸ್ವಿಯಲ್ಲಿ ಅಂತೂ ನಾವು ಪಾಕಿಸ್ತಾನವನ್ನು ಪೂರ ಮಣಿಸಿದ್ವಿ. ಈಗ ವಿಶ್ವಕ್ಕೆ ಗೊತ್ತಾಗಿದೆ ಏನಂತಂದರೆ, ಯುದ್ಧದ ಮೂಲಕ ಭಾರತವನ್ನು ಗೆಲ್ಲುವುದು ಕಷ್ಟ ಅಂತ ಗೊತ್ತಾಗಿದೆ. ನೇರ ಯುದ್ಧ ಆಗೋದಿಲ್ಲ. ಅದಕ್ಕೆ ಅಣಕು ಯುದ್ಧ, ಪ್ರಾಕ್ಸಿ ವಾರ್. ಹೇಗಂತಂದರೆ, ಕೆಲವು ಅಲ್ಲಲ್ಲಿ ಬಾಂಬ್ ಇರ್ತಕ್ಕಂಥದ್ದು, ಜನರನ್ನು ಹೆದರಿಸ್ತಕ್ಕಂಥದ್ದು, ಅಮಾಯಕರನ್ನು ಕೊಲ್ಲತಕ್ಕಂಥದ್ದು. ಮುಂಬೈಯಲ್ಲಿ ನೋಡಿದಿರಿ, ಪಾಕಿಸ್ತಾನದಿಂದ ಬಂದು ಮುಂಬೈಯಲ್ಲಿ ದಾಳಿ ನಡೆಸಿ 650 ಜನರನ್ನು ಕೊಂದು ಹಾಕಿದರು. ಇದು ಯುದ್ಧ. ಆದರೆ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಏನಿದೆ ಅಂತಂದರೆ, ಇದೆಲ್ಲೋ ಒಂದು ಕಡೆ ಆದಂತಹ ಒಂದು ಸಾಮಾನ್ಯವಾದಂಥ ಘಟನೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಮಂಗಳೂರಿನ ಇರ್ತಕ್ಕಂಥ ತಿಳ್ಕೊಳ್ಳೋದು ಮುಂಬೈಯಲ್ಲಿ ಆಗಿರ್ತಕ್ಕಂಥ ಹಲ್ಲೆ ಅಥವಾ ಮುಂಬೈಯಲ್ಲಿ ಆಗಿರೋ ಶೂಟೌಟ್, ನಮಗೇನು ಕನೆಕ್ಷನ್ ಇದಕ್ಕೆ ಇಲ್ಲ. ಮಂಗಳೂರು ವಿ ಆರ್ ಸೇಫ್, ಅಥವಾ ಬಡ್ಕಳದಿರೋದು ತಿಳ್ಕೊಂಡು ವಿ ಆರ್ ಸೇಫ್. ಎಲ್ಲರಲ್ಲಿ ಕೂಡ ನಾನು ಕ್ಷೇಮವಾಗಿದ್ದೀನಿ, ನನಗೇನೂ ಸಮಸ್ಯೆ ಇಲ್ಲ ಎಂತಕ್ಕಂಥ ತಪ್ಪು ಭಾವನೆ ಇದೆ. ಈ ರೀತಿಯಾದಂಥ ಮಾರಣ ಹೋಮ ಏನಿದೆ, ಭಯೋತ್ಪಾದಕ ಕೃತ್ಯ, ಇದು ನಿಜಕ್ಕಾಗಿ ದೇಶದ ವಿರುದ್ಧ ಆಗ್ತಕ್ಕಂಥ ಯುದ್ಧ. ಇದು ವ್ಯವಸ್ಥಿತವಾಗಿ ಪಾಕಿಸ್ತಾನದ ISI ಮತ್ತು ಚೀನಾದ ಅಲ್ಲಿಯ ಗೂಢಚರ ಸಂಸ್ಥೆಗಳು ಮಾಡ್ತಾ ಇವೆ. ಒಂದು ಭಯೋತ್ಪಾದನೆ ಪಾಕಿಸ್ತಾನ ISI ಪ್ರೇರಿತ ಭಯೋತ್ಪಾದನೆ, ಇನ್ನೊಂದು ಚೀನಾದಿಂದ ಬಂದಿರತಕ್ಕಂತಹ ನಕ್ಸಲರು. ಇವ್ರದ್ದು ಕೆಲಸ ಅಮಾಯಕರನ್ನು ಕೊಲ್ತಕ್ಕಂಥದ್ದು ಮತ್ತು ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸವನ್ನು ಕಡಿಮೆ ಮಾಡ್ತಾ ದೇಶದ ಸರ್ಕಾರವನ್ನೇ ಛಿದ್ರ ಮಾಡಿ, ದೇಶವನ್ನು ಹೇಗಾದರೂ ಮಾಡಿ ಒಳಗೆ ಹಾಕ್ಕೊಳ್ಬೇಕು, ದೇಶವನ್ನು ಛಿದ್ರ ಮಾಡಬೇಕು ಅಂತ ಈ ವಿಚಿತ್ರಕಾರಿ ಶಕ್ತಿಗಳ ಗುರಿ ಇದೆ. ಅದಕ್ಕೆ ನಾನು ಪ್ರಾಕ್ಸಿ ವಾರ್ ಅಂತ ಶಬ್ದ ಪ್ರಯೋಗ ಮಾಡಿದೆ. ಇನ್ನೊಂದು ಪ್ರಾಕ್ಸಿ ವಾರ್ ನಡೀತಾ ಇದೆ, ಇದು ಒಂದು ರಕ್ತಪಾತದ ಮೂಲಕ. ಇನ್ನೊಂದು ತುಂಬ ಜನರಿಗೆ ಇದು ಅರ್ಥ ಆಗಲಿಕ್ಕಿಲ್ಲ, ಗೊತ್ತಾಗಲಿಕ್ಕಿಲ್ಲ. ಆದರೆ ನೀವು ಇದನ್ನು ಅನುಭವಿಸಿದ್ದೀರಿ. ಏನು ಅಂತಂದರೆ, ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ ಅಪನಂಬಿಕೆ ಉಂಟಾಗೋ ರೀತಿಯಲ್ಲಿ, ದೇಶದ ವ್ಯವಸ್ಥೆಗಳ ಬಗ್ಗೆ ಅಪನಂಬಿಕೆ ಉಂಟಾಗೋ ರೀತಿಯಲ್ಲಿ ಬಾಂಬ್ ಹಾಕೋದು. ಎಲ್ಲಿಗೆ ಅಂತಂದರೆ, ನೇರವಾಗಿ ನಿಮ್ಮ ಮನಸ್ಸಿಗೆ ಬಾಂಬ್ ಬಂದುಬಿಡುತ್ತೆ. ಬೆಳಿಗ್ಗೆ ಎದ್ದು ನೋಡಿದರೆ TV ಚಾನೆಲ್ಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಹಾಕ್ತಾರೆ ಅಂತಂದರೆ, ಸೀರೆ ಉಟ್ಟುಕೊಂಡು ಹೋಗೋದೇ ತಪ್ಪು ಅಂತ ಹೆಂಗಸರಿಗೆ ಅನಿಸ್ಬಿಡುತ್ತೆ. ಎಲ್ಲ ಪೂರ್ತಿ ಸೀರೆ ಎಲ್ಲ ಬಿಚ್ಚಿಬಿಟ್ಟು ನರ್ತನ ಮಾಡಿದರೆ ಅವಳು ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಅಂತ ಆಗಿಬಿಡ್ತಾಳೆ. ಅಂದರೆ ನಮ್ಮ ದೇಶದ ಸಂಸ್ಕೃತಿ ತಪ್ಪು, ವಿದೇಶಿ ಸಂಸ್ಕೃತಿ, ಬಿಚ್ಚುವಂಥ ಸಂಸ್ಕೃತಿ, ಮಾನ ಕಳ್ಕೊಳ್ಳುವಂಥ ಸಂಸ್ಕೃತಿ, ಇದನ್ನು ವೈಭವೀಕರಿಸಿ ಇದುವೇ ಸರಿ. ಹುಡುಗಿಯರು ಕೂತ್ಕೊಂಡು, ಚಿಕ್ಕ ಹುಡುಗಿಯರು ಪಬ್ಬಲ್ಲಿ ಚೆನ್ನಾಗಿ ಅಮಲು ಪದಾರ್ಥ ಸೇವನೆ ಮಾಡ್ತಕ್ಕಂಥದ್ದು, ಬಹಿರಂಗವಾಗಿ ಅರ್ಧ ಡ್ರೆಸ್ ಹಾಕಿ ಹೋಗ್ತಕ್ಕಂಥದ್ದು, ಬಹಿರಂಗವಾಗಿ ನರ್ತನ ಮಾಡ್ತಕ್ಕಂಥದ್ದು, ಅಶ್ಲೀಲ ಕೃತ್ಯಗಳಲ್ಲಿ ತೊಡಗ್ತಕ್ಕಂಥದ್ದು. ಇದನ್ನು ಯಾರಾದರೂ ಟೀಕೆ ಮಾಡಿದರೆ, ಟೀಕೆ ಮಾಡುವವರೇ ಭಯೋತ್ಪಾದಕರು ಎನ್ನುವ ರೀತಿಯಲ್ಲಿ ಮಾಧ್ಯಮಗಳು ವರದಿ ಮಾಡ್ತಕ್ಕಂಥದ್ದು. ಮತ್ತು ಈ ರೀತಿ ಯಾರ್ಯಾರು ಅಶ್ಲೀಲ ಕೃತ್ಯಗಳು ತೊಡಗಿದ್ದಾರೆ ಅವರಿಗೆಲ್ಲ ಸಮಾಜದ ಆದರ್ಶ ವ್ಯಕ್ತಿಗಳು ಅಂಥೇಳಿ ಅವರು ಹಣೆಪಟ್ಟಿ ಕೊಟ್ಟು, ಖುಷ್ಬು ಒಂದು ಹೇಳಿಕೆ ಕೊಟ್ಟಳು, ಮದುವೆ ಇಲ್ಲದೇ ಮಗುವಾದರೂ ಚೆನ್ನ, ಅದು ಸರಿ, ಮದುವೆ ಆಗದೇ ಸೆಕ್ಸ್ ಮಾಡ್ತಕ್ಕಂಥಂಗೆ ಹಕ್ಕು ಇದೆ ಅಂತ ಹೇಳಿದ್ದು. ಖುಷ್ಬುವನ್ನು ಹೀರೋ ಮಾಡಿದರು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಿಮ್ಮ ಚಾನೆಲ್ ಅಲ್ಲ, ರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಚಾನೆಲ್ಗಳಿವೆ, ಅವರನ್ನು ಹೀರೋಯಿನ್ ಅಂತ ಮಾಡಿ ತೋರಿಸ್ತಕ್ಕಂಥದ್ದು. ಅಂದರೆ ನೋಡ್ತಕ್ಕಂಥ ಹುಡುಗಿಯರಿಗೆ ಏನಾಗುತ್ತೆ, ಓ ಹೀಗೆ ಮಾಡಿದರೆ ನಾನು ಕೂಡ ಹೀರೋಯಿನ್ ಆಗಬಹುದು ಅಂತ. ಅಂದರೆ ಹೆರಾಯಿನ್ ಅಂತಂದರೆ ಒಂದು ವಿಷ. ಆ ರೀತಿಯ ವಿಷವನ್ನು ಮಕ್ಕಳ ಮನಸ್ಸಿಗೆ ಹಾಕಿ ನಮ್ಮ ಸಂಸ್ಕೃತಿಯ ಬಗ್ಗೆ ಅಪನಂಬಿಕೆ. ಮದುವೆ ಬೇಡ, ಮದುವೆ ಇಲ್ಲದ್ರೆ ಲಿವ್ ಇನ್ ರಿಲೇಷನ್ಶಿಪ್, ಇದು ಬೆಸ್ಟ್ ಅಂಥೇಳಿ. ಹಾಗೆ ಅಂಥೇಳಿ ಅದಕ್ಕೊಂದು ಕಾನೂನು ಮಾಡಿಬಿಟ್ರು, ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು ನೀವು ಅಂಥೇಳಿ. ಇನ್ನು ಮದುವೆ ಆಗ್ತಕ್ಕಂಥದ್ದು, ಹುಡುಗಿ ಮದುವೆ ಆಗ್ತಕ್ಕಂಥದ್ದು ಸಹಜ ಕ್ರಿಯೆ ಅಂತಂದರೆ, ಅದು ಹುಡುಗ ಮದುವೆ ಆಗುವಂಥದ್ದು, ಹುಡುಗಿಯನ್ನು ಮದುವೆ ಆಗ್ತಕ್ಕಂಥದ್ದು ತುಂಬ ನಗಬಹುದು. ಆದರೆ ಅಮೆರಿಕದಲ್ಲಿ ಆಗ್ತದೆ, ಕೆನಡಾದಲ್ಲಿ ಆಗುತ್ತೆ. ಆದ ಕಾರಣ ಆ ದೇಶ ಶಿಥಿಲವಾದಂಥ ದೇಶ. ಆ ದೇಶಕ್ಕೆ ನಾಗರಿಕತೆ ಇಲ್ಲ. ಇಂಗ್ಲೆಂಡಲ್ಲಿದೆ, ಸ್ಪೇನಲ್ಲಿದೆ, ಅಲ್ಲೆಲ್ಲ ಕಾನೂನು ಮಾಡಿ ಲೀಗಲೈಸ್ ಮಾಡಿದ್ದಾರೆ. ನಮ್ಮಲ್ಲಿ ಕೂಡ ದೊಡ್ಡ ದೊಡ್ಡ ಹೋರಾಟ ಆಗ್ತಾಯಿದೆ. ಏನು ಅಂತಂದರೆ, ಅದನ್ನು ಲೀಗಲೈಸ್ ಮಾಡಿ, ನಮಗೆ ಹಕ್ಕಿದೆ. ಇದೆಲ್ಲ ಏನಂತಾರೆ, ಹುಚ್ಚರ ಒಂದು ಆಟ. ಇದು ನಿಜವಾಗಿ ಕೇವಲ ಹುಚ್ಚರ ಆಟ ಅಲ್ಲ, ನಮ್ಮ ದೇಶದವನ್ನು ಹೇಗಾದರೂ ಮುಗಿಸಬೇಕು ಅಂತೇಳಿ ನಡೆಯತಕ್ಕಂಥ ಒಂದು ಪ್ರಾಕ್ಸಿ ವಾರ್. ಈ ದೇಶದ ಸಂಸ್ಕೃತಿಯನ್ನು ಸೋಲಿಸಬೇಕಾದ್ರೆ ಈ ದೇಶದ ಮಾತೆಯರ ಬಗ್ಗೆ ಗೌರವ ಕಡಿಮೆ ಆಗಬೇಕು, ಈ
ಈ ದೇಶದ ವೈವಾಹಿಕ ಜೀವನ, ಕುಟುಂಬ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಕಡಿಮೆ ಆಗಬೇಕು. ಅದಕ್ಕೆ ಒಂದು ಮಾತು, ಇಂಗ್ಲೆಂಡಲ್ಲಿ ಮೆಕಾಲೆಯನ್ನು ಕರೆದರು, ಥಾಮಸ್ ಮೆಕಾಲೆಯನ್ನು 1835 ಇಸ್ವಿಯಲ್ಲಿ. ಹೇಗೆ ಭಾರತವನ್ನು ಶಾಶ್ವತವಾಗಿ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಆಗ. 1857 ಇಸ್ವಿವರೆಗೆ ನಿಮಗೆಲ್ಲ ಗೊತ್ತಿದೆ, ಈಸ್ಟ್ ಇಂಡಿಯಾ ಕಂಪನಿ ದೇಶವನ್ನು ಆಳ್ತಾ ಇದ್ದು. ವ್ಯಾಪಾರಕ್ಕೆ ಬಂದವರು ನಮ್ಮ ದೇಶವನ್ನು ಆಳಿದರು. ಇಂಗ್ಲೆಂಡ್ನಲ್ಲಿ ಮೆಕಾಲೆಯನ್ನು ಕರೆದು ಮೆಕಾಲೆ ಹತ್ರ ಭಾಷಣ ಮಾಡಿಸಿದರು, ಹೇಗೆ ದೇಶವನ್ನು ಹತೋಟಿ ಇಡ್ತಕ್ಕಂಥ ಅಂತ. ಹಾಗೆ ಮೆಕಾಲೆ ಹೇಳಿದ, ನಾನು ಭಾರತದ ಸುತ್ತಗಲ ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಸಂಚಾರ ಮಾಡಿದ್ದೀನಿ. ಇಡೀ ದೇಶದಲ್ಲಿ ನಾನು ಒಬ್ಬ ಕಳ್ಳನನ್ನು ನೋಡಲಿಲ್ಲ, ಒಬ್ಬ ಸುಳ್ಳನ್ನು ನೋಡಲಿಲ್ಲ. ಆ ದೇಶದ ಆತ್ಮಸಾಕ್ಷಿ ಏನಿದೆ ಅಂತ ಹೇಳಿದ್ರೆ, ಆತ್ಮಸಾಕ್ಷಿ ಶಕ್ತಿ ಏನಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಶ್ರೀಮಂತರಾಗಿದ್ದಾರೆ, ನೈತಿಕವಾಗಿ ಶ್ರೀಮಂತರಾಗಿದ್ದಾರೆ. ಒಬ್ಬ ನೈತಿಕ ಬಡವನ ನಾನು ಕಾಣಲಿಲ್ಲ. ಆ ದೇಶವನ್ನು ಸೋಲಿಸುವುದು ಸಾಧ್ಯವೇ ಇಲ್ಲ, ಅದು ಅಸಾಧ್ಯದ ಮಾತು. ಆದರೆ ಆ ದೇಶವನ್ನು ಸೋಲಿಸಬೇಕಾದ್ರೆ ಆ ದೇಶದ ನೈತಿಕತೆಯ ಬೆನ್ನೆಲುಬನ್ನು ಮುರಿಬೇಕು. ಅದಕ್ಕೆ ನಾವು ಇಂಗ್ಲೀಷ್ ಶಿಕ್ಷಣವನ್ನು ತರಬೇಕು, ಇಂಗ್ಲೀಷ್ ಶಿಕ್ಷಣ ಲಾಗು ಮಾಡೋಣ. ಆ ಮೂಲಕ ಅವನು ಹೇಳಿದಂಥ ಮಾತು, ವಿ ವಿಲ್ ಕ್ರಿಯೇಟ್ ಬ್ಲ್ಯಾಕ್ ಇಂಡಿಯನ್ಸ್ ವಿತ್ ಇಂಗ್ಲೀಷ್ ಕಲ್ಚರ್, ವಿತ್ ಇಂಗ್ಲೀಷ್ ಥಿಂಕಿಂಗ್ ಅಂತ ಹೇಳಿದ. ಆನಂತರ ಅದೇ ಪ್ರಕಾರ ಇಂಗ್ಲೆಂಡಿನಿಂದ ಪ್ರಾರಂಭ ಆಗಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ತಂದರು. ನಮ್ಮ ಸಂಸ್ಕೃತಿಯನ್ನು ನಿಧಾನಕ್ಕವಾಗಿ ಹೊಡೆದು ಇಂಗ್ಲೀಷ್ಮಯ ಮಾಡ್ತಕ್ಕಂಥ ಅವರ ಗುರಿ ಇತ್ತು. ಸ್ವಲ್ಪ ಇವತ್ತು ಯಶಸ್ಸಾಗ್ತಾ ಇದೆ. ಪೂರ್ತಿ ಯಶಸ್ಸಾಗಲಿಕ್ಕೆ ನಾನು ಬಿಡೋದಿಲ್ಲ, ನೀವು ಬಿಡೋದಿಲ್ಲ. ಇದು ಒಂದು ರೀತಿಯಾದಂಥ ಈ ದೇಶದ ಮೇಲೆ ಆಗ್ತಕ್ಕಂಥ ಯುದ್ಧ, ಇದು ನಮಗೆ ಅರಿವಾಗಬೇಕು. ದೇಶದ ಸಂಸ್ಕೃತಿಯ ಮೇಲೆ ಯುದ್ಧ ಆಗ್ತಾ ಇದೆ. ಇದರಲ್ಲಿ ವಿದೇಶಿ ಶಕ್ತಿಗಳ ಬಹಳ ಷಡ್ಯಂತ್ರ ಇದೆ. ಅದು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇಟಲಿ ಇರ್ಬೋದು, ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು. ಎಲ್ಲರ ಗುರಿ ಏನು ಅಂತಂದರೆ, ಈ ವಿಶ್ವದ ನಂಬರ್ 1 ರಾಷ್ಟ್ರ, ನಂಬರ್ 1 ಸೂಪರ್ ಪವರ್ ಶಕ್ತಿ ಇರ್ತಕ್ಕಂಥದ್ದು ಭಾರತವನ್ನು ಹೇಗಾದರೂ ಮುಳುಗಿಸಬೇಕು. ಅದಕ್ಕಾಗಿ ಈ ರೀತಿಯ ಅಣಕು ಯುದ್ಧಗಳಾಗ್ತಾ ಇದೆ. ನಾವು ಕೂಡ ಹಲವಾರು ಬಾರಿ ಇದಕ್ಕೆ ಬಲಿಯಾಗ್ತಾ ಇದ್ವಿ. ನನ್ನ ವಿನಂತಿ ಏನು ಅಂತಂದರೆ, ಈ ಯುದ್ಧಕ್ಕೆ ನಾವು ಬಲಿಯಾಗಬಾರ್ದು. ಯುದ್ಧ ಮಾಡ್ತಕ್ಕಂಥವರು ನಮ್ಮ ಹಿತಶತ್ರುಗಳಿದ್ದಾರೆ, ಅದು ನಮಗೆ ಅರಿವಾಗಬೇಕು. ನಾವು ಭಾರತೀಯತೆಯನ್ನು, ಭಾರತೀಯ ಸಂಸ್ಕೃತಿಯ ಶಕ್ತಿಯನ್ನು ಕಳ್ಕೊಂಡ ತಕ್ಷಣ ನಾವು ಸೋತು ಬಿಡ್ತೀವಿ. ಸೋಲಬಾರ್ದು. ನಾವು ಭಾರತೀಯತೆಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನೀವು ಹೇಳ್ತೀರಾ ಸರ್. ಸೊ ನಮ್ಮ ದೇಶದ ಕಾನೂನನ್ನು ಬಲಪಡಿಸಬೇಕು ಅಂತ ಸಾಕಷ್ಟು ವೇದಿಕೆಯಲ್ಲಿ ಹೇಳಿದ್ದೀರಿ ಸರ್. ನಿಮ್ಮ ಮಾತು ನಾನು ಕೇಳಿದ್ದೇನೆ, ನೆನಪಿಟ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತೀಯ ದಂಡ ಸಂಹಿತೆಯನ್ನು ಮರುನಿರೂಪಣೆ ಮಾಡುವಂಥ ಒಂದು ಅಗತ್ಯ ಇದೆಯಾ ಸರ್? ಭಾರತೀಯ ದಂಡ ಸಂಹಿತೆ ಐ ಪಿ ಸಿ ಯಾವಾಗ ಆಗಿರ್ತಕ್ಕಂಥದ್ದು? 1860ನೇ ಇಸ್ವಿ. ಮಹಾತ್ಮ ಗಾಂಧೀಜಿ ಹುಟ್ಟಿರ್ತಕ್ಕಂಥದ್ದು 1869ನೇ ಇಸ್ವಿ. ಮಹಾತ್ಮ ಗಾಂಧೀಜಿ ಹುಟ್ಟುವ 9 ವರ್ಷಗಳ ಮೊದಲು IPC ಆಯಿತು. ಹಾಗೇನು ಬ್ರಿಟಿಷರಿಗೆ ದೇಶವನ್ನು ಒಳ್ಳೆಯದು ಮಾಡಬೇಕು ಅಂತ ಇತ್ತಾ? 1857ನೇ ಇಸ್ವಿಯಲ್ಲಿ ಪ್ರಥಮ ಸಿಪಾಯಿ ದಂಗೆ ಆದಾಗ ಭಾರತೀಯ ಸಿಪಾಯಿಗಳನ್ನು ಸಿಕ್ಕಲ್ಲಿ ಕೊಂದು ಹಾಕಿದರು, ಗಲ್ಲಿಗೇರಿಸಿದರು. ಈ ದೇಶದಲ್ಲಿ ಮತ್ತೊಮ್ಮೆ ಸ್ವಾತಂತ್ರ್ಯ ಸಮರ ಆಗಬಾರದು ಎಂಬ ಇಚ್ಛೆ ಬ್ರಿಟಿಷರಿಗಿತ್ತು. ಅದಕ್ಕೆ 3 ವರ್ಷಗಳಲ್ಲಿ IPC ಬಂತು. 1860 ದುರಂತ. ಇವತ್ತು ಕೂಡ ಅದೇ IPC ದೇಶದಲ್ಲಿ ಇರ್ತಕ್ಕಂಥದ್ದು. ಏನಿದು ಸ್ವಾತಂತ್ರ್ಯ? ನಮ್ಮ ಸ್ವಾತಂತ್ರ್ಯ ಹೇಗಿರಬೇಕು ಅಂತಂದರೆ, ಜನರಿಗೆ ನ್ಯಾಯ ಸಿಗ್ತಕ್ಕಂಥ ವಾತಾವರಣ ಇರಬೇಕು. ಇವತ್ತಿನ IPC ಒಳಗಾಗಲಿ, ಇವತ್ತಿರ್ತಕ್ಕಂಥ ಕಾನೂನು ವ್ಯವಸ್ಥೆ CPC, ಸಿವಿಲ್ ಪ್ರೊಸೀಜರ್ ಕೋಡ್, ಯಾವತ್ತಿಂದದು? ಯಾರು ಮಾಡಿರ್ತಕ್ಕಂಥದ್ದು? ಬ್ರಿಟಿಷರು ಮಾಡಿರ್ತಕ್ಕಂಥ ಸಿವಿಲ್ ಪ್ರೊಸೀಜರ್ ಕೋಡ್ 1908ನೇ ಇಸ್ವಿ. 1908, 104 ವರ್ಷಗಳಾಯಿತು. ಅದೇ ಇದೆ, ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ. ಕೆಲವು ತಿದ್ದುಪಡಿಗಳು. ಇದೆಂಥ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅಲ್ಲ. ಇನ್ನೂ ಕೂಡ ಈ ದೇಶದಲ್ಲಿ ಬ್ರಿಟಿಷ್ ತಂತ್ರಗಳು ನಡೀತಾ ಇವೆ. ಈ ದೇಶದಲ್ಲಿ ನಡೀತಕ್ಕಂಥ ಕಾನೂನು ಪದ್ಧತಿ ಏನಿದೆ ಅದು ಪರತಂತ್ರ, ಬ್ರಿಟಿಷ್ ತಂತ್ರ. ಅದು ಬದಲಾವಣೆ ಆಗಬೇಕು. ಹೆಂಗಿರಬೇಕು ನಮ್ಮ ದೇಶದ ವ್ಯವಸ್ಥೆ ಅಂತಂದರೆ, ಕೋರ್ಟಲ್ಲಿ ಸತ್ಯವನ್ನು ಹೇಳುವಂಥ ವಾತಾವರಣ ಇರಬೇಕು. ನನಗೆ ಅನಿಸುತ್ತೆ, ನನಗೆ ದುಃಖ ಆಗುತ್ತೆ, ಕೋರ್ಟಲ್ಲಿ ಸುಳ್ಳು ಹೇಳಿ ಹೊರಗೆ ಬರ್ತಾರೆ. ಯಾಕಂದರೆ ನಮ್ಮಲ್ಲೊಂದು ಸೆಕ್ಷನ್ ಇದೆ, ಕೋರ್ಟಲ್ಲಿ ಸುಳ್ಳು ಹೇಳಿದರೂ ಅದಕ್ಕೆ ಪೊಲೀಸ್ ಕೇಸ್ ಹಾಕುವ ಹಾಗಿಲ್ಲ, ಅವನನ್ನು ಸೀದಾ ಜೈಲಿಗೆ ಅಟ್ಟುವ ಹಾಗಿಲ್ಲ. ಅದಕ್ಕೆ ಸೀದಾ ಕೋರ್ಟಲ್ಲಿ ಸುಳ್ಳು ಹೇಳ್ತಾರೆ. ನಮ್ಮ ದೇಶದ ಸಂಸ್ಕೃತಿ ಏನು ಅಂತಂದರೆ, ಸತ್ಯಮೇವ ಜಯತೆ, ಸತ್ಯವನ್ನು ಎಲ್ಲಕ್ಕಿಂತ ಮೇಲೆ ಇಟ್ಟಿದ್ವಿ ನಾವು. ಸತ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಜೀವನವನ್ನೇ ಕಳ್ಕೊಂಡ ಸತ್ಯ ಹರಿಶ್ಚಂದ್ರನ ಪಾಠ ನಾವು ಓದಿದ್ವಿ. ಅದು ಮಹಾತ್ಮ ಗಾಂಧಿಗೆ ಪ್ರೇರಣೆ ಆಯಿತು. ಆದರೆ ಇವತ್ತು ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಏನಂತಾರೆ ಅನ್ನೋದಕ್ಕೆ ರೂಲ್ ಆಫ್ ಲಾ ಅಂತಾರೆ. ರೂಲ್ ಆಫ್ ಲಾ ಅಂದರೆ ಕಾನೂನಿನ ಆಡಳಿತ. ಇದು ಸರಿಯಲ್ಲ. ನಮ್ಮ ದೇಶದ ಸಂಸ್ಕೃತಿ ಏನಂತಂದರೆ ಅದು ಸತ್ಯದ ಆಡಳಿತ, ನ್ಯಾಯದ ಆಡಳಿತ. ನಮ್ಮಲ್ಲಿ ಈಗಿರ್ತಕ್ಕಂಥದ್ದು
ರೂಲ್ ಆಫ್ ಲಾ, ಅದರಲ್ಲಿ ನಮ್ಮಲ್ಲಿ ಕಾನೂನಾಲಯಗಳು ಮಾತ್ರ. ತುಂಬ ಸಲ ನ್ಯಾಯಾಧೀಶರಿಗೆ ಗೊತ್ತಾಗಿರುತ್ತೆ ಯಾವುದು ಸತ್ಯ ಅಂತ ಗೊತ್ತಿರುತ್ತೆ, ಯಾವುದು ಸುಳ್ಳು ಅಂತ ಗೊತ್ತಾಗಿರುತ್ತೆ. ಆದರೆ ಈಗಿರ್ತಕ್ಕಂಥ ಬ್ರಿಟಿಷ್ ವ್ಯವಸ್ಥೆ, ನಾನು ಪುನಃ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ 99% ಎವಿಡೆನ್ಸ್ ಆ್ಯಕ್ಟ್, ಸಾಕ್ಷ್ಯಗಳ ಅಧಿನಿಯಮ 1872. ಗಾಂಧೀಜಿಗೆ 3 ವರ್ಷ ಪ್ರಾಯ ಆಗಿತ್ತು. 1872 ಅದುವೇ ಸಾಕ್ಷ್ಯಗಳ ಅಧಿನಿಯಮ, ಅದುವೇ ಇದೆ. ಇದರಲ್ಲಿ ನ್ಯಾಯಾಧೀಶರು ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಅವರಿಗಿರ್ತಕ್ಕಂಥ ಒಂದೇ ಅಧಿಕಾರ ಕಾನೂನಲ್ಲಿ ಹೇಗೆ ಹೇಳಿದರೆ ಆ ರೀತಿ ತೀರ್ಪು ಕೊಡ್ತಕ್ಕಂಥದ್ದು. ಆದ ಕಾರಣ ನಮ್ಮ ನ್ಯಾಯಾಲಯಗಳು ಈಗೇನಿವೆ ಅದು ನ್ಯಾಯಾಲಯಗಳಲ್ಲ, ಅದು ಕಾನೂನಾಲಯಗಳು. ಕಾನೂನಂತೆ ಅವರು ತೀರ್ಪು ಬರೀತಾರೆ. ಸತ್ಯ ಇರಬೇಕು ಅಂತ ಅದರಲ್ಲಿ ಏನಿಲ್ಲ, ಕಾನೂನು ಪ್ರಕಾರ ಇರಬೇಕಷ್ಟೇ. ಬ್ರಿಟಿಷರು ಹೇಗೆ ಕಾನೂನು ಮಾಡಿದ್ದಾರೆ ಅಂತಂದರೆ, ಭಾರತೀಯರು ಎಲ್ಲರೂ ಕೂಡ 2 ತಂಡ ಮಾಡಬೇಕು, ಒಂದು ಪರ ಮತ್ತು ಒಂದು ವಿರೋಧ ಮಾಡಿ ಕೋರ್ಟಲ್ಲಿ ಕಚ್ಚಾಡ್ತಾ ಇರಬೇಕು. ಹಾಗೆ ಕೋರ್ಟಲ್ಲಿ ಕಚ್ಚಾಡ್ತಾ ಇದ್ದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರಿಗೆ ಟೈಮ್ ಇಲ್ಲ, ಬ್ಯುಸಿ ಇರ್ತಾರೆ, ಕೋರ್ಟಲ್ಲೇ ಬ್ಯುಸಿ ಇರ್ತಾರೆ. ಅವರ ಹಣ, ಅವರ ಸಮಯ ಎಲ್ಲ ಕೋರ್ಟಲ್ಲೇ ವ್ಯರ್ಥ ಆಗುತ್ತೆ. ಇದರಿಂದ ಲಾಭ ಯಾರಿಗೆ? ಬ್ರಿಟಿಷರಿಗೆ. ಈ ಉದ್ದೇಶ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಆದಾಗಲೇ ಇತ್ತು. ಅದಕ್ಕೆ IPC ಬಂತು, ಅದಕ್ಕೆ ಎವಿಡೆನ್ಸ್ ಆ್ಯಕ್ಟ್ ಬಂತು. ಈಗಿನ ಈ ಕಾನೂನಾಲಯಗಳ ವ್ಯವಸ್ಥೆ ಬಂದಿದೆ. ಈ ಕಾನೂನಾಲಯಗಳನ್ನು ಹೊಡೆದುಹಾಕಿ ಈ ದೇಶದಲ್ಲಿ ನ್ಯಾಯಾಲಯಗಳ ಸ್ಥಾಪನೆ ಆಗಬೇಕು. ನ್ಯಾಯಾಲಯ ಈ ದೇಶದಲ್ಲಿ ಇನ್ನೂ ಸ್ಥಾಪನೆ ಆಗಿಲ್ಲ. ಆ ನ್ಯಾಯಾಲಯಗಳ ಸ್ಥಾಪನೆ ಆದಾಗ ತಪ್ಪಿತಸ್ಥನಿಗೆ ತಕ್ಷಣ ಶಿಕ್ಷೆ ಆಗುತ್ತೆ, ಜನರಿಗೆ ಬೇಗ ಕಾನೂನು ಸಿಗುತ್ತೆ. ಅದರ ಬಗ್ಗೆ ಸ್ವಲ್ಪ ತಿದ್ದುಪಡಿಗಳಾಗ್ತಾ ಇದ್ದಾವೆ. ಪೂರ್ತಿ ಬದಲಾವಣೆ ಆದಾಗ ನಾವು ನಿಜಕ್ಕೂ ಕೂಡ ಸ್ವಾತಂತ್ರ್ಯವನ್ನು ಪಡಿತೀವಿ. ಆ ಸ್ವಾತಂತ್ರ್ಯ ಪಡಿಬೇಕು ಅಂತಂದಾಗ ನಾವು ತುಂಬ ಜನರಿಗೆ ಇದರ ಬಗ್ಗೆ ಪರಿಜ್ಞಾನ ಮುಟ್ಟಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಾವು ಮಾಡಿಲ್ಲ. ನಮ್ಮ ಶಿಕ್ಷಣದಲ್ಲಿ ಇಂಥ ತಪ್ಪುಗಳಾಗಿದೆ ಅಂಥೇಳಿ ಯಾವ ಪುಸ್ತಕದಲ್ಲಿ ಹೇಳಿಲ್ಲ. ಇದು ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಜನರಿಗೆ ತನ್ನಿಂದ ತಾನೇ ಅವೇಕನಿಂಗ್ ವಿಲ್ ಕಮ್ ಔಟ್, ಪರಿಜ್ಞಾನ ಬಂದುಬಿಡುತ್ತೆ, ಜ್ಞಾನೋದಯ ಆಗುತ್ತೆ. ಆ ಜ್ಞಾನೋದಯ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ ತಕ್ಷಣ ಜನರು ದಂಗೆ ಹೇಳ್ತಾರೆ, ವ್ಯವಸ್ಥೆ ಬದಲಾವಣೆ ಆಗಬೇಕು, ನಾವು ಸತ್ಯದ ಕಡೆ ತೆರಳುವ ಅಂತಕ್ಕಂಥ ಹೋರಾಟ ಪ್ರಾರಂಭ ಆಗುತ್ತೆ. ಆಗ ಈ ದೇಶ ಮತ್ತೊಮ್ಮೆ ವಿಶ್ವದಲ್ಲಿ ನಂಬರ್ 1 ರಾಷ್ಟ್ರ ಆಗುತ್ತೆ. ಸರ್, ವಿವೇಕಾನಂದರ 150ನೇ ಜನ್ಮ ಜಯಂತಿಯ ಹತ್ತಿರ ಇದ್ದೇವೆ ನಾವು. ರಾಷ್ಟ್ರೀಯ ಯುವ ನೀತಿಯನ್ನು ಜಾರಿಗೊಳಿಸುವಂತಹ ಕಾಲದಲ್ಲಿ ಕೇಂದ್ರ ಸರ್ಕಾರ ಇದೆ. ಹೀಗಿರುವಾಗ ಯುವಜನತೆ ಮತ್ತೆ ಆಶಾವಾದಿಗಳಾಗಬೇಕು ಅಂತಾದರೆ ಸರ್ ಏನು ಪರಿಹಾರ ಕೊಡ್ತೀರಿ ಸರ್? ರಾಷ್ಟ್ರದ ಬಗ್ಗೆ ಅವರ ಭಾವನೆಗಳು ತೀವ್ರವಾಗಬೇಕು ಅಂತಾದರೆ. ರಾಷ್ಟ್ರದ ಬಗ್ಗೆ ನಮ್ಮ ಜನರ ಭಾವನೆಗಳು ತೀವ್ರ ಆಗಬೇಕು ಅಂತಂದರೆ ದೇಶಭಕ್ತಿ ಹುಟ್ಟತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಬೇಕು. ಹೆಂಗೆ ದೇಶಭಕ್ತಿ, ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥವರು ಪೃಥ್ವಿರಾಜ್ ಚೌಹಾಣ್ ಇರೋಂತಕ್ಕಂಥ ದೊಡ್ಡ ರಾಜ, ಶಿವಾಜಿ ಮಹಾರಾಜ್, ಶ್ರೀಕೃಷ್ಣ ದೇವರ ಸಂಸ್ಥಾನ, ಅವರು ಮಾಡ್ತಕ್ಕಂಥ ಕೆಲಸ, ಉಳ್ಳಾಳದ ಅಬ್ಬಕ್ಕರಾಣಿ ಮಾಡಿರ್ತಕ್ಕಂಥ ಕೆಲಸ, ಹೋರಾಟ ಮಾಡಿರ್ತಕ್ಕಂಥ ಕೆಲಸ, ಇವರನ್ನೆಲ್ಲ ಹೀರೋ ಅಂತೇಳಿ ಬಿಂಬಿಸಬೇಕು. ಚಲನಚಿತ್ರದವರು, ಕ್ರಿಕೆಟ್ನವರು ನಮಗೆ ಹೀರೋಯಿನ್ಗಳು ಆಗಬಾರ್ದು, ಇವರೇ ನಮ್ಮ ಹೀರೋಗಳು ಅಂತ ಹೇಳುವಂಥ ಪಠ್ಯ ಪುಸ್ತಕ ತಯಾರಾಗಬೇಕು. ಯಾರ್ಯಾರು ಈ ದೇಶಕ್ಕೆ ದಾಳಿ ಮಾಡಿದ್ದಾರೆ ಆತನನ್ನು ನೇರವಾಗಿ ಖಂಡಿಸ್ತಕ್ಕಂಥ ಮಾತುಗಳು ಶಿಕ್ಷಣದಲ್ಲಿ ಇರಬೇಕು. ಈ ದೇಶದ ಸಾವಿರಾರು ದೇವಾಲಯಗಳನ್ನು ನಾಶ ಮಾಡಿರ್ತಕ್ಕಂಥ ಗಜನಿಯನ್ನು ನಾವು ಹೀರೋ ಅಂತ ಹೇಳಬಾರ್ದು. ಈ ದೇಶದ ಮೇಲೆ ಅಮಾಯಕರನ್ನು ಗುಂಡಿಟ್ಟು ಕೊಂದಂತಹ ವ್ಯಕ್ತಿಯನ್ನು, ಅದು ಕಸಬ್ ಇರ್ಬೋದು, ಅಫ್ಜಲ್ ಗುರು ಇರ್ಬೋದು, ಅವನನ್ನು ಶ್ರೀ ಅಂತ ನಮ್ಮ ಗೃಹ ಮಂತ್ರಿಗಳಾಗಲಿ ಕೇಂದ್ರ ಸಚಿವರಾಗಲಿ ಹೇಳಬಾರದು. ಆ ಒಂದು ಪರಿಜ್ಞಾನ ಬರಬೇಕು. ಏನು ದೇಶದ ಮೇಲೆ ಯಾರ್ಯಾರು ಶತ್ರುಗಳಿದ್ದಾರೆ ಅವರು ಶತ್ರುಗಳು ಅಂತ ಹೇಳಬೇಕು. ನಾವು ಇವತ್ತು ಕೂಡ ಲಾರ್ಡ್ ಮೆಕಾಲೆ ಅಂತ ಯಾಕೆ ಹೇಳಬೇಕು? ಲಾರ್ಡ್ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಯಾಕೆ ಹೇಳಬೇಕು? ಯಾವುದ್ರಲ್ಲಿ ಗ್ರೇಟ್ ಅವನು? ಈ ದೇಶಕ್ಕೆ ದಾಳಿ ಮಾಡಿದವನು ಹೆಂಗೆ ಗ್ರೇಟ್ ಆಗ್ತಾನೆ ಅವನು? ಲಾರ್ಡ್ ಕ್ಲೈವ್ ಹೆಂಗೆ ಲಾರ್ಡ್ ಅನ್ಬೇಕು? ಇವರು ಯಾರು ಲಾರ್ಡ್ಗಳಲ್ಲ, ನಮಗೆ ಈಶ್ವರ, ನಮಗಿರ್ತಕ್ಕಂಥ ದೇವರು ಒಬ್ಬನೇ. ಅಶೋಕ ಚಕ್ರವರ್ತಿಯನ್ನನ್ನಿ, ಚಂದ್ರಗುಪ್ತ ಮೌರ್ಯನನ್ನಿ, ಶಾತವಾಹನರನ್ನಿ, ಅಥವಾ ನಮ್ಮ ರಾಜ್ಯವನ್ನು ಆಳಿತಕ್ಕಂಥವರನ್ನನ್ನಿ, ಅವರನ್ನು ದೇವತೆಯರನ್ನು ತನ್ನಿ. ಇನ್ನೂ ಕೂಡ ಅಲ್ಲಲ್ಲಿ ದೆಹಲಿಯ ಮಾರ್ಗಗಳು ನೋಡಿದರೆ ಯಾರ್ಯಾರು ನಮ್ಮ ದೇಶಕ್ಕೆ ದಾಳಿ ಮಾಡಿದ್ದಾರೆ, ಯಾರ್ಯಾರು ಈ ಜನರ ನಮ್ಮ ಅಮಾಯಕರನ್ನು ಹತ್ಯೆ ಮಾಡಿದ್ದಾರೆ, ಅವರನ್ನು ಇನ್ನೂ ಲಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಅವರ ಹೆಸರಲ್ಲಿ ಇನ್ನೂ ಕೂಡ ಅಲ್ಲಲ್ಲಿ ನಗರಗಳಿವೆ, ಅವರ ಹೆಸರಲ್ಲಿ ರಸ್ತೆಗಳಿವೆ. ಇದೇನು ಸ್ವಾತಂತ್ರ್ಯನ ಸ್ವಾಮಿ? ವಿದೇಶಿ ಯಾರ್ಯಾರು ದೇಶಕ್ಕೆ ದಾಳಿ ಮಾಡಿದ್ದಾರೆ, ದೇಶವನ್ನು ದರೋಡೆ ಮಾಡಿದ್ದಾರೆ, ಆ ದರೋಡೆಕೋರರ ಹೆಸರನ್ನು ನೀವು ರಸ್ತೆಗಿಟ್ಟು ಅವರನ್ನು ಲಾರ್ಡ್ ಅಂತ ಕರೀತಾ ಹೋದರೆ, ಗ್ರೇಟ್ ಅಂತ ಕರೀತಾ ಹೋದರೆ, ನಮ್ಮಲ್ಲಿರ್ತಕ್ಕಂಥ ದೇಶಭಕ್ತಿಯ ಭಾವನೆ ತನ್ನಿಂದ ತಾನೇ ಕ್ಷೀಣ ಆಗುತ್ತೆ. ಹಾಗಾಗಬಾರ್ದು.
ಎಂಥ ಪಠ್ಯಪುಸ್ತಕ ಇರಬೇಕು ಅಂತಂದರೆ ದರೋಡೆಕೋರನ ದರೋಡೆಗೋರರು ಅಂತ ಹೇಳಿ ನಮ್ಮ ದೇಶವನ್ನು ಆ ದರೋಡೆಕೋರರಿಂದ ರಕ್ಷಣೆ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಸೇನಾನಿಗಳನ್ನು ಅವರನ್ನು ದೇವರು ಅಂತ ಹೇಳಬೇಕು. ಅಂಥ ಪಠ್ಯಪುಸ್ತಕ ಬಂದಾಗ ತನ್ನಿಂದ ತಾನೇ ಸ್ವಾತಂತ್ರ್ಯ ಹೋರಾಟಗಾರರು ಹುಡ್ತಾರೆ. ನನ್ನ ಮನೆಯಲ್ಲೂ ಸ್ವಾತಂತ್ರ್ಯ ಹೋರಾಟ ಹುಟ್ಕೊಳ್ತಾರೆ. ಈ ನನ್ನ ಮಾತು ಕೇಳ್ತಕ್ಕಂಥ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹುಡುಗ ಕೂಡ ನನ್ನ ದೇಶ ಅದ್ಭುತವಾದಂಥ ದೇಶ ಅಂತ ಭಾವನೆ ಅವನಲ್ಲಿ ಬರುತ್ತೆ. ಆಗ ಅವನಿಗೆ ಅಮೇರಿಕಾದಲ್ಲಿ ಹೋಗೋಣ, ಅಮೇರಿಕದೇ ನಾಗರಿಕತೆ ಪಡೆಯೋಣ ಅಂತ ಮನಸ್ಸು ಬರುವುದಿಲ್ಲ. ಏನಾಗಿದೆ ಇವತ್ತು ನಮ್ಮ ಹುಡುಗರಿಗೆ ಇದೇ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣವನ್ನು ಕಲಿತು ತಂದೆ ತಾಯರು ಕಷ್ಟಪಟ್ಟು ಅವರನ್ನು ಇಂಜಿನಿಯರ್ ಮಾಡಿದರು, ಡಾಕ್ಟ್ರು ಮಾಡಿದರು, ಅಮೆರಿಕಕ್ಕೆ ಹೋದ, ಇಂಗ್ಲೆಂಡಿಗೆ ಹೋದ, ಆಸ್ಟ್ರೇಲಿಯಕ್ಕೆ ಹೋದ, ಮತ್ತೆ ಹಿಂದೆ ಬರೋದಿಲ್ಲ. ದೇಶದ ಬಗ್ಗೆ ಅವನಿಗೆ ಅಭಿಮಾನ ಇಲ್ಲ. ಆ ದೇಶದ ಪ್ರಜೆಯಾಗಿ ಅಲ್ಲೇ ಉಳ್ಕೊಂಡ. ನಮ್ಮ ದೇಶದ ಅಪ್ಪ ಅಮ್ಮನ ಹಣ, ನಮ್ಮ ದೇಶದ ಆಸ್ತಿ, ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ರಫ್ತು ಮಾಡ್ತಾ ಇದ್ವಿ ನಮ್ಮ ಮೇಧಾವಿಗಳನ್ನು. ಹೀಗಾಗಬಾರದು. ನಮ್ಮಲ್ಲಿ ಅದ್ಭುತವಾದಂಥ ದೇಶಪ್ರೇಮ ಹುಟ್ಟಬೇಕಾದ್ರೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪಠ್ಯಕ್ರಮದ ವ್ಯವಸ್ಥೆ ಏನಿದೆ, ಪಠ್ಯಕ್ರಮದಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆ ಆಗಬೇಕು. ಆಗೇನಾಗುತ್ತೆ, ಈ ರೀತಿ ಬದಲಾವಣೆ ಆದರೆ ದೇಶ ಖಂಡಿತ ಬದಲಾವಣೆ ಆಗುತ್ತೆ. ದೇಶವನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಮೆರಿಕನ್ನರಿಗೆ ಗೊತ್ತಿದೆ, ಚೀನಿಯರಿಗೆ ಗೊತ್ತಿದೆ. ಅದಕ್ಕೇನು ಮಾಡ್ತಾರೆ, ಅವರೊಂದು ವರ್ಗವನ್ನು ಚೂ ಬಿಟ್ಟಿದ್ದಾರೆ. ನಾನೀಗ ಈ ರೀತಿಯಾಗಿ ಮಾತಾಡಿದಲ್ಲ, ನನ್ನನ್ನೇನು ಅಂತ ಹಣೆಪಟ್ಟಿ ಕಟ್ತಾರೆ ಅಂತಂದರೆ ಇವನು ಕೋಮುವಾದಿ ಅಂತಂತಾರೆ. ಯಾರ್ಯಾರು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾರೆ, ನಮಗೆ ಇವನೇನಾದರೂ RSS ಸಂಘಟನೆ ಇರ್ಬೋದು ಅಥವಾ ಏನಾದರೂ ಕೋಮು ಭಾವನೆ ಅಂತೇಳಿ ನನಗೊಂದು ಹಣೆಪಟ್ಟಿ ಕಟ್ಟಿಬಿಡ್ತಾರೆ. ಈ ಹಣೆಪಟ್ಟಿ ಕಟ್ತಾರೆ ಅಂತೇಳಿ ಭಯದಿಂದ ತುಂಬ ಜನ ಸತ್ಯನೇ ಮಾತಾಡೋದಿಲ್ಲ. ನನಗೆ ಒಂದು ವಿನಂತಿ ಏನು ಅಂತಂದರೆ, ಸತ್ಯ ಮಾತಾಡುವಾಗ ದೇಶಭಕ್ತಿಯಿಂದ ದೇಶ ಪ್ರೇಮದಿಂದ ಮಾತಾಡುವಾಗ ನಮಗೆ ಬೇರೆ ಬೇರೆ ರೀತಿ ಹಣೆಪಟ್ಟಿಯನ್ನು ಕಟ್ಬೋದು. ನಮಗೆ ಯಾವ ಹಣೆಪಟ್ಟಿ ಕಟ್ಟಿದ್ರೂ ಕೂಡ ನಾವು ಹೆಮ್ಮೆಯಿಂದ ಇರೋಣ, ಸತ್ಯವನ್ನು ಅಂತ ಹೇಳೋಣ. ಒಂದಲ್ಲ ಒಂದು ದಿವಸ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನಮ್ಮ ಹುಡುಗಿಯರಿಗೆ ದೇಶದ ಬಗ್ಗೆ ಅಭಿಮಾನ ಬರ್ತಕ್ಕಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರೋಣ. ಆ ಮೂಲಕ ಬದಲಾವಣೆ ತರೋಣ. ಶಿಕ್ಷಣದ ಮೂಲಕ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ PP ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಭಾರತೀಯ ದಂಡ ಸಂಹಿತೆಯನ್ನು ಮರುನಿರೂಪಣೆ ಮಾಡುವಂಥ ಅಗತ್ಯ ಇದೆ ಹೇಳುವಂತಹ ಅತ್ಯಂತ ಪ್ರಮುಖವಾದ ಮಾತನ್ನು ಹೇಳಿದ್ದಾರೆ. ಸ್ನೇಹಿತರೆ, ಹಲವು ರಾಷ್ಟ್ರೀಯ ಚಿಂತಕರಿರ್ತಕ್ಕಂತಹ ಸಾವಿರಾರು ಚಿಂತಕರನ್ನು ಒಳಗೊಂಡಿರ್ತಕ್ಕಂತಹ ಯೂತ್ ಫಾರ್ ನೇಷನ್ ಸಂಘಟನೆ ರಾಷ್ಟ್ರಾಧ್ಯಕ್ಷರ ಇವತ್ತು ಅವರು ಮಾತನಾಡಿದ್ದಾರೆ. ಅವರ ಮಾತುಗಳನ್ನು ಯುವ ಜನತೆ ಬಹಳ ಗಂಭೀರವಾಗಿ ತಗೋಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ಅವರು ಹೇಳಿರ್ತಕ್ಕಂಥ ಎರಡು ಪ್ರಾಂಜಲವಾಗಿರ್ತಕ್ಕಂಥ ಮಾತುಗಳು, ಮನಸ್ತಟ್ಟುವಂಥ ಮಾತುಗಳು, ವೈಚಾರಿಕವಾಗಿರ್ತಕ್ಕಂಥ ದಾಳಿ ಆಗ್ತಾ ಇದೆ. ಬಾಂಬ್ಗಳ ದಾಳಿಗಿಂತ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ದಾಳಿ ಇದು. ಸಂಸ್ಕೃತಿ ಮೇಲೆ ಆಗಿರೋ ದಾಳಿ, ಹೊಸ ವರ್ಷವನ್ನು ತುಂಬ ಕೆಟ್ಟದಾಗಿ ಆಚರಿಸುವಂಥದ್ದು, ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಅಪಮೌಲ್ಯ ಮಾಡುವಂಥದ್ದು, ನಮ್ಮ ಸಂಸ್ಕೃತಿಯನ್ನು ಬೈಯುವಂಥದ್ದು, ನಮ್ಮ ದೇವರನ್ನು ಅವಹೇಳನ ಮಾಡುವಂಥದ್ದು, ಇದೆಲ್ಲವೂ ನಮ್ಮ ಕಣ್ಣ ಮುಂದೆ ಇದೆ. ಆದ್ದರಿಂದ ಯಾವ ಹಣೆಪಟ್ಟಿ ಬಂದರೂ ಪರವಾಗಿಲ್ಲ, ನಾವು ನಮ್ಮ ದೇಶದ ಪರವಾಗಿ ಮಾತಾಡೋದನ್ನು ಖಂಡಿತವಾಗಿ ಬಿಡೋದಿಲ್ಲ ಅಂತ ಹೇಳುವಂತಹ ಸಂಕಲ್ಪ ಅವರು ಹೇಳಿದ್ದಾರೆ. ಅವರು ಹೇಳಿದ ಒಂದು ಅದ್ಭುತವಾದ ಮಾತು, ಸತ್ಯವೇ ಗೆಲ್ಲುವಂಥದ್ದು, ಸತ್ಯವೇ ಉಳಿಯುವಂಥದ್ದು ಮತ್ತು ಸತ್ಯವೇ ಶಾಶ್ವತವಾಗಿರುವಂಥ ಮಾತುಗಳನ್ನು ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಮೂಲಕ ಇವತ್ತು ಒಬ್ಬ ಪ್ರಖರ ಭಾಷಣಕಾರರಾಗಿ ಅವರು ಹೇಳಿದ ಮಾತುಗಳನ್ನು ಯುವಜನತೆ ಗಂಭೀರವಾಗಿ ತಗೋಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಪ್ರಖರ ನ್ಯಾಯವಾದಿ, ಇವತ್ತು ಸುಪ್ರೀಂ ಕೋರ್ಟ್ ತನಕ ವಾದವನ್ನು ಮಾಡಿದ ಶಕ್ತಿ ಅವರ ಕಂಠದಲ್ಲಿ ಬಂದಿದೆ. ಸ್ನೇಹಿತರೆ, ಆ ಶಕ್ತಿ ಇರತಕ್ಕಂಥ PP ಹೆಗ್ಡೆ ಅವರಿಗೆ ನಾನು ಖಂಡಿತ ಸ್ಪಂದನ ವಾಹಿನಿಯ ಲಕ್ಷಾಂತರ ಪ್ರೇಕ್ಷಕ ಪರವಾಗಿ ಧನ್ಯವಾದಗಳು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಹೊತ್ತನ್ನು ಕೊಟ್ಟು ನಮ್ಮ ಯುವ ಜನತೆಯನ್ನು ಬಡಿದೆಬ್ಬಿಸುವ ಕೆಲಸವನ್ನು ಮಾಡಿದಿರಿ. ನಿಮ್ಮ ಮಾತುಗಳನ್ನು ಖಂಡಿತವಾಗಿ ಗಂಭೀರವಾಗಿ ತಗೊಳ್ತಾರೆ ಅಂತ ಹೇಳೋದು ವಿಶ್ವಾಸ ನನಗಿದೆ. ತಮಗೆ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ನಾಳೆ ಹೊಸ ಚಿಂತನೆ ಟೀಮ್ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.